ಮಳೆಗಾಲ ಬಂತೆಂದ್ರೆ ಸಾಕು ಹೊಳೆ ಮೀನಿಗೆ ಭಾರೀ ಬೇಡಿಕೆ. ಸಮುದ್ರದಲ್ಲಿ ಯಾಂತ್ರಿಕ ದೋಣಿಯ ಮೀನುಗಾರಿಕೆ ಸ್ಥಗಿತಗೊಂಡಿರುವುದರಿಂದ ಇತ್ತ ಮೀನು ಪ್ರಿಯರು ಹೊಳೆಯಲ್ಲಿ ಗಾಳ ಹಾಕಿ ಮೀನು ಹಿಡಿಯುವ ಖುಷಿಯಲ್ಲಿದ್ದಾರೆ. ಸಿಹಿ ನೀರಿನ ಮೀನುಗಾರಿಕೆಗೆ ಈಗ ಹೆಚ್ಚು ಬೇಡಿಕೆ ಇದೆ. ಹೀಗಾಗಿ ಹೊಳೆಗಳಲ್ಲಿ ಬಲೆ ಬೀಸಿ ತಂದಂತಹ ಮೀನುಗಳು ಮಾರುಕಟ್ಟೆಯಲ್ಲಿ ದುಬಾರಿ ಬೆಲೆಗೆ ಮಾರಾಟವಾಗುತ್ತಿವೆ. ಸಮುದ್ರದ ತಾಜಾ ಮೀನುಗಳು ಸಿಗದ ಕಾರಣ ಮೀನು ಪ್ರಿಯರು ಹೊಳೆ ಬದಿಗಳಲ್ಲಿ ಹಾಗೂ ಸೇತುವೆಯ ಮೇಲ್ಭಾಗದಲ್ಲಿ ನಿಂತು ಗಾಳ ಹಾಕುವುದನ್ನ ನಾವು ಕಾಣಬಹುದಾಗಿದೆ. ಕೆಲವರು ಹವ್ಯಾಸಕ್ಕಾಗಿ ಗಾಳ ಹಾಕಿದ್ರೆ ಇನ್ನು ಕೆಲವರು ಜೀವನೋಪಾಯಕ್ಕಾಗಿ ಗಾಳ ಹಾಕಿ ಮೀನು ಹಿಡಿದು ಮಾರಾಟ ಮಾಡ್ತಿದ್ದಾರೆ. ಹೊಳೆ ಮೀನಿನ ರುಚಿ ಅರಿತ ಕೆಲವರು ಈ ಮೀನು ಖರೀದಿಗೆ ಮುಗಿಬೀಳ್ತಾರೆ. ಅದರಲ್ಲೂ ಮರಿ ಮುಗುಡು, ಮಡಂಜಿ, ಇರ್ಪೆ, ಮಟ್ಟೆ, ಚೀಕಂಡೆ ಮೀನುಗಳಿಗಂತೂ ಎಲ್ಲಿಲ್ಲದ ಬೇಡಿಕೆ ಇದೆ. ಎಷ್ಟೇ ದುಬಾರಿಯಾದ್ರೂ ಸರಿ ಹೊಳೆ ಮೀನಿನ ಸಾರು ಮಾತ್ರ ಮಾಡಿ ಸೇವಿಸಬೇಕು. ಹೊರಗಡೆ ಒಂದೇ ಸಮನೆ ಸುರಿಯುವ ಮಳೆಯ ಚಳಿಗೆ ಒಳಗಡೆ ಊಟಕ್ಕೆ ಹೊಳೆ ಮೀನಿನ ಪದಾರ್ಥ ಇದ್ರೆ ಊಟದ ಗಮ್ಮತ್ತೇ ಬೇರೆ.